ध्यायन्ते नित्यं अनुस्वारपरतरः अर्थे एतत्तो वनस्वरूपं सङ्ग्रह श्रीमन्महागणपतिदेवता नमः श्रीमन्महागणपतये नमः प्रार्थनां समर्पयामि ವಿಶೇಷವಾಗಿ ಸಂಸಾರದಲ್ಲಿ ನೆಮ್ಮದಿಯಿಂದ ವಿಶ್ವಾಸದಿಂದ ಜೀವನ ಮಾಡುವಂತಹ ಸೌಭಾಗ್ಯವನ್ನು ಮುಂದೆ ಇದಕ್ಕಿಂತ ವಿಜೃಂಭಣೆಯಿಂದ ಈ ಕ್ಷೇತ್ರಕ್ಕೆ ಬಂದು ದೇವತಾ ಸೇವೆ ಮಾಡುವಂತಹ ಸರ್ವ ಸೌಭಾಗ್ಯವನ್ನು ನಿಜವಾಗಿ ದೇವರು ಅನುಗ್ರಹಿಸಿಕೊಡಬೇಕು ಅಂತೇಳಿ ಆರಾಧನೆ ಮಾಡಿಕೊಂಡಂತಹ ಮಹಾಗಣಪತಿ ದೇವರಲ್ಲಿ ವಿಶೇಷವಾಗಿ ಅಷ್ಟಕುಲ ಶ್ರೀ ವಾಸುಕಿ ನಾಗರಾಜ ದೇವರು ದುರ್ಗಾ ಸಂಸ್ಕೃತಿ ಅಂತ ರತ್ನೇಶ್ವರಿ ದೇವಿಯು ವಿಶೇಷವಾಗಿ ಪರಿವಾರ ದೈವ ಅಂತ ಗುಳಿಗರಾಜ ದೈವ ನೀವು ಆರಾಧನೆ ಮಾಡುವಂಥ ನಿಮ್ಮ ಕುಲದೇವರು ಇಷ್ಟದೇವರು ನಂಬಿಕೊಂಡು ಬಂದಂತಹ ಗ್ರಾಮದೇವರು ಹಾಗೂ ವಿದ್ಯೆಯನ್ನು ಕಲಿತುಕೊಟ್ಟಂತಹ ಗುರುಗಳು ಹಾಗೂ ಅಗಲಿ ಹೋದಂತಹ ಹಿರಿಯರನ್ನು ಸ್ಮರಣೆ ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಸಾನ್ನಿಧ್ಯವನ್ನು ಮಾಡಿಕೊಳ್ಳುವಂಥ ಪ್ರಾರ್ಥನೆ ಪ್ರಮಾಣ ಸುಸ್ತಾರ್ಥ ದೇವತಾ ಅಂತ ಸಿದ್ಧರಿಸುತ್ತಾರೆ. ದೇವರ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ದುರ್ಗಾ ಸಂಪ್ರದಾಯ ದೇವಿಯ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡಿಕೊಂಡಿದ್ದೇವೆ. ಮಾಡಲ್ಪಟ್ಟಂತಹ ಸೇವೆಯಿಂದ ದೇವರು ಪರಿಪೂರ್ಣ ಸಂತುಷ್ಟರಾಗಿ ಮುಂದೆ ನಡೆಯುವಂತಹ ದೇವತಾ ಸತ್ಕಾರ ವಿಶೇಷವಾಗಿ ಆಶ್ಲೇಷ ಬಲಿ ಪ್ರಧಾನ ಹೋಮ ಹಾಗೂ ಆಶ್ಲೇಷ ಬಲಿ ಸೇವೆ ಹಾಗೂ ರತ್ನೇಶ್ವರಿ ದೇವಿಯ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ದುರ್ಗಾ ಸಂಪ್ರದಾಯ ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ದುರ್ಗಾ ಹವನ ಇವನ್ನು ಎಲ್ಲ ದೇವರ ಸತ್ಕಾರಗಳು ಸಾಂಗೋಪವಾಗಿ ತಂದ ರೀತಿ ನಡೆಸಿಕೊಡುವಂತಹ ಯೋಗಭಾಗ್ಯವನ್ನು ಆರಾಧನೆ ಮಾಡಿಕೊಂಡಂತಹ ಶ್ರೀ ವಾಸುಕಿನಾಗರ ದೇವರು ರತ್ನೇಶ್ವರಿ ದೇವಿ ಅನುಗ್ರಹಿಸಬೇಕು. ವಿಶೇಷವಾಗಿ ಯಜಮಾನ ವರ್ಗಕ್ಕೆ ಬರಬಹುದಾದ ಎಲ್ಲ ಕಷ್ಟಗಳನ್ನು ದೇವರು ಪರಿಹಾರ ಮಾಡಿಕೊಟ್ಟು ಇಷ್ಟಾರ್ಥಗಳಿಂದ ಕಾಲಕಾಲಕ್ಕೆ ಅನುಗ್ರಹಿಸಿಕೊಟ್ಟು ಅವರು ಮಾಡುವಂತಹ ಉದ್ಯೋಗಕ್ಕೆ ಕೆಲಸ ವ್ಯವಹಾರಗಳಿಗೆ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಈ ಸ್ಥಳದಲ್ಲಿ ಅಲಕ್ಷ್ಮಿ ಪರಿಹಾರ ಆಗಿ ಸದಲಕ್ಷ್ಮಿ ಪ್ರಾಪ್ತಿಯಾಗಬೇಕು. ಹಾಗೂ ವಿಶೇಷವಾಗಿ ಎಲ್ಲ ದೇವತಾ ಸತ್ಕಾರ್ಯಗಳ ಚಂದ ರೀತಿ ನಡೆಸಿಕೊಡುವಂತಹ ಯೋಗಭಾಗ್ಯವನ್ನು ಆರಾಧನೆ ಮಾಡಿಕೊಂಡಂತಹ ವಾಸುಕಿ ರತ್ನೇಶ್ವರಿ ದೇವಿ ಮಹಾಗಣ ದೇವರು ಆರಾಧನೆ ವಿಶೇಷ ಪರಿವಾರಗಳ ದೇವರ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಬೇಕೆಂದು ದೇವತಾ ಸಮಿತಿಯಲ್ಲಿ
ಮಾಡಿಕೊಂಡು ಆ ಸಮಸ್ತ ನಾಗರಾಜ ದೇವರಿಗೆ ವಿಶೇಷವಾಗಿ ಪಾಯಸದಿಂದ ಸವಿದೆಯಿಂದ ಆದ್ಯದಿಂದ ಆಹುತಿಗಳನ್ನು ಕೊಟ್ಟುಕೊಂಡು ನಾಗಪ್ರಧಾನ ಹೋಮವನ್ನು ಸ್ವೀಕಾರ ಮಾಡಿಕೊಂಡು ಆ ನಾಗನ ಆ ಒಂದು ತಿಪ್ಪಲಲ್ಲಿ ಕಲಾ ಚೈತನ್ಯ Thank you.
हवामहे कविं कवीनामुपमश्रवस्तमम् ज्येष्ठराजम् ದೇವತಾ ಸತ್ಕಾರದಲ್ಲಿ ಪಾಲ್ಗೊಳ್ಳಬೇಕು. ಯಾಕೆಂದ್ರೆ ನಮ್ಮ ಸಮಸ್ತವಾದಂತಹ ಯಾವುದೇ ರೀತಿಯ ದುರುಪಯೋಗಿರ್ಬೋದು, ಕೆಟ್ಟದರ್ಶಿರ್ಬೋದು, ಆ ಪರಮಾತ್ಮದ ಒಂದು ಆರಾಧನೆ ಮಾಡಿಕೊಳ್ಳಬೇಕಾಗಿ ಸಮಸ್ತವಾದಂತಹ ಗ್ರಹಾಧಾರದಿಂದ ಬಯಲಾರಾಗಿ ಸಮಸ್ತವಾದಂತಹ ಪಾಪಕರ್ಮಗಳಿಂದ ನಿವೃತ್ತಿಯಾಗಿ ಆ ದೇವತಾ ಪರಿಪೂರ್ಣವಂತಹ ರಕ್ಷಣೆಗೆ ಪ್ರಾಪ್ತಿಯಾಗ್ತದೆ ಹೇಳುವಂತಹ ವಚನವುಂಟು. ಅದರಿಂದಲೇ ಆ ಪಾಂಡವರು ಕೂಡ ಮಾಡಿದಂತಹ ಕೃತ್ಯದಿಂದಾಗಿ ಅವರಿಗೆ ಹಲವು ರೀತಿಯ ಕಷ್ಟಗಳೆಲ್ಲ ಒದಗಿ ಬಂದಿದೆ. ಏನಂದ್ರೆ ಭೂಮಿಗೆ ಸಂಬಂಧಪಟ್ಟಂತಹ ದೋಷಗಳಿಂದ ನಿವೃತ್ತಿ ಆಗುವ ಹಾಗೆ ಆ ಪರಮಾತ್ಮನ ಅನುಗ್ರಹಿಸಬೇಕು ಅಂತ ಉದ್ದೇಶಿಸಿದ್ರು ಕೂಡ. ಅದರಿಂದಲೇ ನಾವು ಹಲವು ರೀತಿಯ ಪಾಪಕರ್ಮಗಳನ್ನು ಮಾಡ್ತೇವೆ. ಅದರಿಂದಲೇ ನಮಗೆ ವಾಸಕ್ಕೆ ಯೋಗ್ಯವಾಗಿ ನಮಗೆ ಪ್ರಾಪ್ತಿ ಆಗಬೇಕಾದ ಉದ್ದೇಶದಲ್ಲಿ ಕೂಡ ನಾವು ಮನೆಯನ್ನು ಕಟ್ತೇವೆ ಅಥವಾ ಕೃಷಿಯನ್ನು ಮಾಡ್ತೇವೆ. ಅಂತಹ ಸಮಯದಲ್ಲಿ ನಾಗಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳು ಆಗಿದ್ರೆ ಅದೆಲ್ಲ ನಿವೃತ್ತಿ ಆಗಬೇಕು ಅಂತ ಉದ್ದೇಶದಲ್ಲಿ ಕೂಡ ವಿಶೇಷವಾದಂತಹ ಸೇವೆ, ಆಶ್ಲೇಷವಾದಿ ಸೇವೆಯನ್ನು ಮಾಡಬೇಕು ಅಂತ ಇವರಿಗೆ ಕೂಡ ವಿಶೇಷವಾದಂತಹ ಗಣಪತಿ ಹವನವನ್ನು ಅದರಿಂದಲೇ ಸೇವೆ ದೇವತಾ